ಆರೋಗ್ಯ ಕೇಂದ್ರದಲ್ಲಿ ಸ್ಟಾಫ್ ನರ್ಸ್ ಆಗಿ ಇದ್ದುಕೊಂಡು ಒಬ್ಬ ಸಾಧಕಿ ನಮ್ಮ ವೇದಿಕೆಯಲ್ಲಿದ್ದಾರೆ. ರಾಷ್ಟ್ರೀಯ ಈಜುಗಾರ್ತಿ ಗೌರವಾನ್ವಿತ ಗೀತಾ ಸಿ ನೆರಿಯ ಅವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಈ ಗೌರವದ ವೇದಿಕೆಯಲ್ಲಿ ಸ್ಮರಣಿಕೆ ಶಾಲೆಗಳೊಂದಿಗೆ ಗೌರವಿಸುವಂತಹ ಅತ್ಯಂತ ಸುಂದರ ಸಮಯ. ಸ್ವಾಗತ ಸನ್ಮಾನವನ್ನ ಸ್ವೀಕರಿಸುವಂತಹ ಗೀತಾ ಸಿ ನೆರಿಯ ಚಪ್ಪಾಳೆಯಲ್ಲಿ ಈಜು ವಿಭಾಗದಲ್ಲಿ ರಾಷ್ಟ್ರೀಯವಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಈಜುಗಾರ್ತಿ ಈಜುಪಟು ಗೀತಾ ಸಿ ನೆರಿಯ ಅವರಿಗೆ ಮುಂಜಾಗ್ರತೆಯ ಸ್ವಸ್ತಿಕ್ ಫ್ರೆಂಡ್ಸ್ ಆಯೋಜಿತ ಈ ಬೃಹತ್ ಕಬಡ್ಡಿ ಕೂಟದ ಭವ್ಯ ವೇದಿಕೆಯಲ್ಲಿ ಆದರದ ಗೌರವವನ್ನು ಸಲ್ಲಿಸ್ತಾ ಇದೆ. ಅಂಗಣ ಬಿಯಲ್ಲಿ ಅಧ್ಯಯನ ಪ್ರಾರಂಭವಾಗಿದೆ. ಪ್ರಥಮ ಟ್ಯಾಕಲ್ ಅನ್ನು ಯಶಸ್ವಿ ಮಾಡುವುದರ ಮುಖೇನ 1 ಅಂಕದ ಸಂಪಾದನೆಯಾಗಿದೆ. ಇಲ್ಲಿ ಈ ಅಂಕಣದಲ್ಲಿ ಮುಂದಿನ ಪಂದ್ಯ 60 ಕಿಲೋ ವಿಭಾಗದ ಮೊದಲ ಸ್ಪರ್ಧೆ ಚಾಮುಂಡೇಶ್ವರಿ ಮೂರ್ಸೆ ಫ್ರೆಂಡ್ಸ್ ಮಹಾದೇವ ತಲಪಾಡಿ. ರಾಷ್ಟ್ರೀಯ ತಂಡದ ಆಟಗಾರ ಜೆಸ್ ನಂಬರ್ 3 ಇರ್ಫಾನ್. ಎಸ್ಡಿಎಂ ಸುಶೀಲನ ಪರಾಕ್ರಮ 3 ಅಂಕಗಳ ಜೋಡಣೆ ಎಸ್ಡಿಎಂ. ಕಾರ್ನರ್ ಸೋಲೋ ಟ್ಯಾಕಲ್ ಮುಖೇನ ಮತ್ತೆ 1 ಅಂಕ. 4 ಎದುರಾಳಿಗೆ ಯಾವುದೇ ಅಂಕವನ್ನು ಬಿಟ್ಟುಕೊಟ್ಟಿಲ್ಲ. ಈ ಅಂಕಣದಲ್ಲಿ ಸಹಲ್ ಬಿನಾಮಿಸ್ ಖಾ ಕಡೆಯ ಸಹಲ್ ಕಣದಿಂದ ಬಲವಾಗದಲ್ಲಿ ಎಸ್ಡಿಎಂ ಟೀಮ್ ಬೋನಸ್ ನೀಡಲಾಗಿದೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಗಳು 5-3 ಎಸ್ಡಿಎಂ. 5-3 ಎಸ್ಡಿಎಂ ನಡೆಯ ಅಂಕಣ ಬಿಯಲ್ಲಿ 5 ಎದುರಾಳಿಗೆ ಯಾವುದೇ ಅಂಕವನ್ನು ಬಿಟ್ಟುಕೊಟ್ಟಿಲ್ಲ. 6-3. ನಾಸಿರ್ ಮಿಲಾಗ್ರಿಸ್ ತಂಡದ ಭರವಸೆಯ ಪ್ರತಿಭೆ ನಾಸಿರ್ ಇದು ನಾಸಿರ ಅಂಕ 4ನೇ ಅಂಕ 4-6. ಅಂತಿಮ ಆಟಗಾರ ದಾಳಿಯ ಮಿಲಾಗ್ರಿಸ್ ಕಡೆಯಿಂದ ನಾಸಿರ್ अंतिम दाड़ी नजर हट गया की परिणाम के ऑल आउट हो चुके हैं. 11-4 11-4 ದಾಳಿಯಲ್ಲಿ ಸುಶೀಲ ಮೊದಲ ದಾಳಿಯಲ್ಲಿ 3 ಅಂಕಗಳನ್ನು ಕಬಳಿಸಿದ ಎಸ್ಡಿಎಂ ಪ್ರತಿಭೆ ಸೂ and cross single point. ಮಧ್ಯಂತರ ವಿರಾಮವಾಗಿದೆ. ಈ ಅಂಕಣದಲ್ಲಿ 12-5 ಎಸ್ಡಿಎಂ 12-5. ಈ ಅಂಕಣದಲ್ಲಿ 10-1 9 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆಶಾ ತಂಡ.
ನೋಡಿ ಬಿ ಅಂಕಣದಲ್ಲೂ ಕೂಡ ಒಂದು ಕೆಜಿ ಮ್ಯಾಚ್ ಮಾಡಬೇಕಾಗಿದೆ, ಅಲ್ಲಂದ್ರೆ ವಿಶ್ರಾಂತಿ ಸಿಗುವುದಿಲ್ಲ. ಅದರಿಂದ ಸ್ವಸ್ತಿಕ್ ಎ ಮತ್ತು ಮಹಾಗಣಪತಿ ಶಾಖಾ ಗಣಪತಿ ವಿದ್ಯಾಕೇಂದ್ರ ಕೈಗಂಗಳ 60 ಕಿಲೋ ವಿಭಾಗದ ಸ್ಪರ್ಧೆಗಾಗಿ ಬಿ ಅಂಕಣಕ್ಕೆ ತಲುಪುವಂತೆ ಮನವಿ. ಅಲ್ಲಿ ಕೂಡ ಕೆಜಿ ಸ್ಪರ್ಧೆಗಳು ಮುಂದೆ ಆಗಬೇಕಾಗಿದೆ. ಪ್ರಾಯೋಜಿತ ಫ್ರೆಂಡ್ಸ್ ಮಹಾದೇವಿ ಮಹಾದೇವ ತಲಪಾಡಿ ವಿರುದ್ಧ ಚಾಮುಂಡೇಶ್ವರಿ ಮೋರ್ಚೆ. 13-8 ಅಂತರ ಕೇವಲ 5 ಅಂಕಗಳಾಗಿವೆ. ದಾಳಿಯಲ್ಲಿ ಮತ್ತೆ ಸುಶೀಲ. सुशील करेंगे राइड. 13-8 है, 5 अंकों के अंतर में है कि जो जीतेंगे सेमीफाइनल पर अपना नाम दर्ज किया जाएगा. यहाँ गुरुदेव बैडमिंटन के सामने बैठने वाला टीम का चयन हो रही है. वहां मैदान बीच पर शक्ति कॉलेज मैंगलोर के सामने खेलने वाला का चयन होता हुआ सेमीफाइनल पर है. जहां तक देखना है किसके परिणय भारी रहेंगे. लंबा खुद है, लंबा हाथ है, 1 अंक दिया गया है. सहल ಮೂಲಕ ಅಂಕ. ಅಂತಿಮ 3 ನಿಮಿಷಗಳಲ್ಲಿ ವಿರಾಜೇಶ್ ಮಂತರ 10-13 ಅಂತರ 3 ಅಂಕಗಳಾಗಿವೆ. ದಾಳಿಯಲ್ಲಿ ಮತ್ತೆ ಸಹಲ್ ಸೂಪರ್ ಟೇಕಲ್ ಆನ್ ಆಗಿದೆ. ಸಹಲ್ और ವಿರಾಜೇಶ್ 13th 11-13 for a comeback. What a comeback of Viradis Bangalore. 11-13. ಸುಶೀಲ ಆಪತ್ ಬಾಂಧವನಾಗುತ್ತಾ ಇದ್ದಾನೆ. SGM 2 ಅಂಕಗಳು 15-11. ಅಂತಿಮ 2 ನಿಮಿಷಗಳ ಅವಧಿಯಲ್ಲಿ ಪಾರ್ಕಕ್ಕೆ ಲಾಸ್ಟ್ 2 ಮಿನಿಟ್ಸ್. ಕೊನೆಯ 3 ನಿಮಿಷದ ಆಟ ಬಾಕಿ ಇದೆ. ಅಂತರ ಬಿ ಯಲ್ಲಿ 11 ಅಂಕದ ನಡೆಯಲಿದೆ. ಲಾಸ್ಟ್ 12-50 ಅಂತರ 3ಕ್ಕೆ ಇಳಿದಿದೆ. 15-12ರಲ್ಲಿ SGM. ಸುಶೀಲ ಸಿಂಗಲ್ ಪಾಯಿಂಟ್ 16-11. ಮತ್ತೆ 4ಕ್ಕೆ ಏರಿಕೆ ಕಂಡಿದೆ. ಅಂತರ 16-12ರಲ್ಲಿ ಸಹಲ್ ನೇಡು 5ಕ್ಕೆ ಏರಿಕೆ ಕಾಣ್ತಾ ಇದೆ. ಅಂತ 17-12 Last minute in 4 game. It is the final call for Sultan attackers Sunat against Mahadeva Talapadi and the Chamundeshwari Murse. Final call. Same time in 4:30. Second match in 60 kg. Swagat Punjab Country versus Shaurya Ganapati Vidya Kendra Nirangada. Here is the final call for that 2 teams. ಒಟ್ಟು ಹಂತದಲ್ಲಿ ಈ ಪಂದ್ಯಕ್ಕೆ ಮರಳುವ ಸಂಕೇತವನ್ನು ಕೊಟ್ಟರು ಕೂಡ ಮತ್ತೆ ಡಿಫೆನ್ಸ್ ವಿಭಾಗ ಬಹಳಷ್ಟು ಪ್ರಬಲಗೊಂಡಿದೆ. ಇಲ್ಲಿಗೆ ಕ್ವಾರ್ಟರ್ ಫೈನಲ್ ಪೂರ್ಣಗೊಂಡಿದೆ. ಈ ಅಂಕಣದಲ್ಲಿ ಸೆಮಿಫೈನಲ್ಗೆ SGM ಮುಚ್ಚಿದೆ. ಧನ್ಯವಾದಗಳು ವಿಲಾಸ್. ಅಂತಿಮ ಘಟ್ಟದ ತನಕ ಅಮೋಘ ಆಟವನ್ನು ತೋರಿಸಿದ್ದೀರಾ ವಿಲಾಸ್ ಮಂಗಳೂರು. So thank you for your participation. Now here is the first match of under 60 kg. Sultan attackers.
ಕಾರ್ಯಕರ್ತರು ತೀರ್ಪುಗಾರರಲ್ಲದ ಯಾರು ಕೂಡ ಅಂಕಣದಲ್ಲಿ ಒಳಗೆ ಇರುವಂತೆ ಇಲ್ಲ. ದಯವಿಟ್ಟು ನಮ್ಮ ಆಯೋಜಕರ ಸೂಚನೆಯನ್ನು ಗಮನಿಸಿ. ಅಲ್ಲಿ ಇನ್ನೊಂದು ಕ್ವಾರ್ಟರ್ ಮುಗಿದ ಫಲಿತಾಂಶ ನಾರ್ಷಿಯಾ ತಂಡ ಜಯಶ್ರೀ.